ಹೊರ ರಾಜ್ಯಗಳಿಂದ ಸೇವಾ ಸಿಂಧು ಆಪ್ ಮೂಲಕ ಕಳೆದ 2 ದಿನಗಳಿಂದ ಊರಿಗೆ ಮರಳುತ್ತಾ ಇದ್ದವರಿಗೆ ನೀಡಲಾಗಿರುವಂತಹ ಕ್ವಾರಂಟೈನ್ ಕೇಂದ್ರಗಳು ಅವ್ಯವಸ್ಥೆಯ ಆಗರವಾಗಿದೆ ಅಂತ ಕ್ವಾರಂಟೈನ್ಗೆ ಒಳಪಟ್ಟವರು ಜಿಲ್ಲಾಡಳಿತದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಹೊರ ರಾಜ್ಯದಿಂದ ಬರುವವರಿಗೆ 14 ದಿನಗಳ ಕಾಲ ಕ್ವಾರಂಟೈನ್ ವ್ಯವಸ್ಥೆಗೆ ಜಿಲ್ಲಾಡಳಿತ ಮುಂದಾಗಿತ್ತು. ಇದಕ್ಕಾಗಿ ಪೂರ್ವ ತಯಾರಿಗಳನ್ನು ಮಾಡಿಕೊಂಡಿತ್ತು. ಕುಂದಾಪುರ ಹಾಗೂ ಬೈಂದೂರಿನ ವಿವಿಧ ಶಾಲಾ ಕಾಲೇಜುಗಳು, ವಿದ್ಯಾರ್ಥಿ ನಿಲಯ ಸೇರಿದಂತೆ ಕೆಲ ಖಾಸಗಿ ವಸತಿ ಗೃಹಗಳನ್ನು ಕೂಡ ಸರ್ಕಾರಿ ನಿಯಂತ್ರಣದ ಕ್ವಾರಂಟೈನ್ ಕೇಂದ್ರಗಳಾಗಿ ಪರಿವರ್ತನೆ ಮಾಡಲಾಗಿತ್ತು. ಆದರೆ ಮಂಗಳವಾರ ರಾತ್ರಿ ಮುಂಬೈ ಹಾಗೂ ಇತರ ರಾಜ್ಯಗಳಿಂದ ಆಗಮಿಸಿದ ನೂರಾರು ಮಂದಿಗೆ 2 ತಾಲೂಕಿನ ವಿವಿಧ ಎಡೆಗಳಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಮಾಡಲಾಗಿತ್ತು. ಬಹುತೇಕ ಸರ್ಕಾರಿ ನಿಯಂತ್ರಣದಲ್ಲಿನ ಕ್ವಾರಂಟೈನ್ ಕೇಂದ್ರಗಳಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರೆಲ್ಲರೂ ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣಗೊಂಡಿತ್ತು. ಸರ್ಕಾರಿ ನಿಯಂತ್ರಣದಲ್ಲಿನ ಕೆಲ ಖಾಸಗಿ ವಸತಿ ಗೃಹಗಳಲ್ಲಿ ಕ್ವಾರಂಟೈನ್ಗೆ ಒಳಪಟ್ಟವರು ವಸ್ತುಗಳನ್ನು ಖರೀದಿಸಲು ವಸತಿ ಗೃಹದ ಆವರಣದಿಂದ ಹೊರಗಡೆ ಬರ್ತಾ ಇದ್ರು. ಇನ್ನು ಕೆಲವರು ಆಟೋಟಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬಂದಿದೆ. ಬಹುತೇಕ ಖಾಸಗಿ ವಸತಿ ಗೃಹಗಳು ಜನವಸತಿ ಪ್ರದೇಶಗಳಲ್ಲಿರೋದ್ರಿಂದ ಸರ್ಕಾರದ ನಿಯಮ ಮೀರಿ ಹೊರಬರ್ತಾ ಇರುವ ಜನರ ನಡೆಗೆ ಇದೀಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಿರಿಮಿಂಜೇಶ್ವರ ಗ್ರಾಮದಲ್ಲಿ ನೀವು ಎಲ್ಲಾ ಗ್ರಾಮದ ಜನರನ್ನು ತಂದು ಅಲ್ಲೇ ತಂದು ಬಿಡ್ತಾ ಇದ್ದೀರಿ. ಬಹುಶಃ ಅಲ್ಲಿ ಇರುವುದು 2 ರಿಂದ 3 ಟಾಯ್ಲೆಟ್ ವ್ಯವಸ್ಥೆ ಅಲ್ಲದೆ ಸೆಕ್ಯೂರಿಟಿ ಇಲ್ಲದೆ ಇಂತಹ ವ್ಯವಸ್ಥೆ ಆದರೆ ರೋಗ ನಾಳೆ ದಿನ ಉಲ್ಬಣಗೊಂಡ್ರೆ ಇದಕ್ಕೆ ಯಾರು ಹೊಣೆ? ಇದೇ ರೀತಿ ನೀವು ಎಲ್ಲ ಗ್ರಾಮದ ಜನರನ್ನು ತಂದು ಇಲ್ಲೇ ಬಿಟ್ಟರೆ, ಆಯಾಯ ಗ್ರಾಮದಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡದೇ ಇದ್ದರೆ ಕಿರಿಮಿಂಜೇಶ್ವರ ಗ್ರಾಮದ ಜನರು ನಾಳೆ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎನ್ನುವಂತಹ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಬಹುಶಃ ನೀವು ವ್ಯವಸ್ಥೆಯನ್ನು ಮುಂಜಾಗ್ರತೆಯಲ್ಲಿ ಕೈಗೊಳ್ಳದೇ ಇದ್ದರೆ ನಾಳೆ ದಿನ ಖಂಡಿತ ಪ್ರತಿಭಟನೆ ಆಗ್ತದೆ. ಈ ವ್ಯವಸ್ಥೆಗೆ ಸರಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ನಿಮ್ಮಲ್ಲಿ